ಶಾರದಾ ವಿದ್ಯಾಲಯಡು ಜೋಕ್ಲಿಗ್ ಅರೆಗಾಲದ ಶಿಬಿರ ನಡಪಾವೊಂದುಲ್ಲ ಐಟ್ ಸೋಮವಾರ ಬಿಸು ಪರ್ಬದ ಮಾಹಿತಿ ಕೊರಿಯರಕಾದ್ ಬಿಸು ಕಣಿದಿತ್ತಾಂದ್ ಒತ್ತು ಪ್ರಿನ್ಸಿಪಾಲರ್ ದಯಾನಂದ ಕಟೀಲ್ ಪಂತೆರ್ 6 ಕೊಡಿಯಾಲ ಬೈಲ್ ಶಾರದಾ ವಿದ್ಯಾಲಯಡು ನಮ್ಮ ಕುಡ್ಲದೊಟ್ಟಿಗೆ ಪಾತಿರಿಯರ್. ತುಳುನಾಡು ಸೋಮವಾರ ಭಾರಿ ಸಂಭ್ರಮ. ತುಳು ಜನಕ್ಲಿಗ್ ಹೊಸ ವರ್ಷ ಶುರು ಆಪನ ಈ ದಿನ ಕಣಿ ಪರ್ವ ಆಚರಣೆ ಆಂಡ್ ತುಳುಬೆರೆಗ್ ಬಿಸು ಸಂಕ್ರಾಂತಿಗ್ ಬಿಸು ಪರ್ವ ಮನದಾನಿ ಸಿಂಗಡೆ ಹೊಸ ವರ್ಷದ ಸುರುತ ದಿನ ಕಣಿ ಪರ್ವ ಇಂಚ 2 ದಿನದ ಪರ್ವ ಉಂಡು. ಸೋಮವಾರ ಕಣಿ ಪರ್ಬುಗು ಕಾಯಿಕಜ್ಪು ಫಲ ವಸ್ತುಲೆನ್ ಒಟ್ಟು ಸೇರಾದ್ ಸಾನ ಮಾಡ ಭಂಡಾರದಿಲ್ಲಡ್ ಗುತ್ತುದ ಸಂಪ್ರದಾಯದ ಇಲ್ಲಡ್ದೀದ್ ಕಣಿ ಪುಡ್ಯಾಡುನ ಕ್ರಮ ಉಂಡು. ಅಂಚನೆ ಕುಡ್ಲ ಶಾರದಾ ವಿದ್ಯಾಲಯಡು ನಡ್ತೊಂದುಪ್ಪುನ ಅರೆಗಾಲದ ಶಿಬಿರಡು ಜೂಕ್ಲಿಗ್ ಮಾಹಿತಿ ಕೊರಿಯರಿಗಾದ್ ಕಣಿದಿತ್ತೆರ್. ಪ್ರೊಫೆಸರ್ MV ಪುರಾಣಿಕೆರ್ ಕಣಿದಿಪ್ಪುನ ಸಂಪ್ರದಾಯದ ಆಚರಣೆ ಉದಿಪನ ಮಲ್ತೆರ್. ಈ ಬಗೆಟ್ ನಮ್ಮ ಕುಡ್ಲದೊಟ್ಟಿಗೆ ಪಾತೆರ್ನ ಒತ್ತು ಪ್ರಿನ್ಸಿಪಾಲರ್ ದಯಾನಂದ ಕಟೀಲ್ ಬಿಸು ಹೊಸ ವರ್ಷ ಬೊಕ ಕಣಿ ಪರ್ಬದ ಇವರ ಕೊರಿಯರ್. ಶಾರದಾ ವಿದ್ಯಾಲಯ ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗಾಗಿ ಮಾಡುವಂಥ ವಿಕಸನ ಶಿಬಿರ 2019 ಇವತ್ತು ಮುಖ್ಯವಾಗಿ ಈ ಶಿಬಿರದಲ್ಲಿ ಬೆಳಿಗ್ಗೆ ಬಿಸು ಹಬ್ಬ ಅಂದರೆ ವಿಷು ಹಬ್ಬ, ತುಳುನಾಡಿನಲ್ಲಿ ಬಿಸು ಹಾಗೆ ಕೇರಳಗಡೆಯಲ್ಲಿ ವಿಷು ಅನ್ನುವಂಥ ಹೆಸರಿನಿಂದ ಕರೆಯುವಂಥ ಈ ಹಬ್ಬವನ್ನು ಈ ವಿದ್ಯಾಲಯದಲ್ಲಿ ಆಚರಣೆ ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ತುಳುನಾಡಿನಲ್ಲಿ ಹಲವಾರು ವರ್ಷಗಳಿಂದ ಬಂದಂಥ ಒಂದು ಆಚರಣೆ ಬಿಸು. ಅಂದರೆ ಪ್ರತಿಯೊಂದು ನಿಮ್ಮ ದೈನಂದಿನ ಕೃಷಿ ಕಾರ್ಯ ಇರ್ಬೋದು, ಪ್ರತಿಯೊಂದಕ್ಕೂ ಹೊಸ ವರ್ಷ ಅನ್ನುವಂಥ ಆರಂಭವಾಗೋದು ಇಲ್ಲಿ. ನಮ್ಮ ಕ್ಯಾಲೆಂಡರ್ ವರ್ಷದಲ್ಲಿ ಜನವರಿ 1 ಹೊಸ ವರ್ಷ ಅಂತ ಆದರೆ, ತುಳುನಾಡಿನಲ್ಲಿ ಮುಖ್ಯವಾಗಿ ಬಿಸು ಹಬ್ಬ ಅಥವಾ ವಿಷು ಹಬ್ಬವನ್ನು ವರ್ಷದ ಮೊದಲು ಒಂದು ಹೊಸ ವರ್ಷ ಎನ್ನುವಂಥ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಈ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇವತ್ತು ಈ ಶಿಬಿರದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ.